ದರ್ಶನ್ ಸರ್ ಅವ್ರು ಹೊಡೆದಿದ್ದು ಒಬ್ಬ ದಲಿತಂಗೆ. ದರ್ಶನ್ ಸರ್ ಹೊಡೆದಿದ್ದು ಒಬ್ಬ ದಲಿತಂಗೆ. ಏನಕ್ಕೆ ಜಾತಿನ ಎತ್ತಿ 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 ಕಟ್ತಾ ಇದ್ದೀರಾ? ಇವತ್ತು ದರ್ಶನ್ ಸರ್ ಅಕ್ಕಪಕ್ಕ ಇರೋ ಅಂತ ಸ್ನೇಹಿತರ ತಂಡದಲ್ಲಿ ಮುಕ್ಕಾಲು ಭಾಗ ಇರೋರೆಲ್ಲರೂ ಕೂಡ ದಲಿತರುಗಳೇ. ಇವತ್ತು ಒಬ್ಬ ದಲಿತನ ತಾಕತ್ತು ಇಡೀ ಇಂಡಿಯಾಗೆ ಗೊತ್ತು. ಇಷ್ಟೊತ್ತು ಬೇಕಾಗಿರಲಿಲ್ಲ ದಲಿತ ಸಮುದಾಯಕ್ಕೆ ಬಂದು ದರ್ಶನ್ ಸರ್ನ ಕ್ವಶನ್ ಮಾಡೋದಕ್ಕೆ. ಅವ್ರು ಎಲ್ಲೋ ಯಾವ್ದೋ ಮೂಲೆಯಲ್ಲಿ ಒಂದು ಒಳ್ಳೇದು ಮಾಡಿದಾರೆ ಅನ್ನೋ ಕಾರಣಕ್ಕೋಸ್ಕರ ಆ ದಲಿತ ಸಮುದಾಯದವರು ಕೂಡ ಕೈ ಕಟ್ಟಿ ಹಾಕೊಂಡು ಸುಮ್ಮನೆ ನಿಂತಿರೋದು. ನೀವು ಇನ್ನೊಬ್ಬ ಸಮುದಾಯನ ಎತ್ತಿ ಕಟ್ಟಿ ನಿಲ್ಸೋ ಬದಲು ನೀವೇನ್ ಸಮಾಜಕ್ಕೆ ಮಾಡಿದೀರ ಅನ್ನೋದನ್ನ ಫಸ್ಟ್ ನೀವು ತಿಳ್ಕೊಳ್ಳಿ. ಡಿ ಬಾಸ್ ಮೈಸೂರಿನ ಹೋಟೆಲ್ ಸಿಬ್ಬಂದಿಗೆ ಹಲ್ಲೆ ನಡೆಸಿದ್ದಾರೆ. ಆತ ದಲಿತ ಸಪ್ಲೈಯರ್, ಬಡವ. ಆತನಿಗೆ ನ್ಯಾಯ ಒದಗಿಸಬೇಕು. ದಲಿತರಿಗೆ ಅನ್ಯಾಯ ಆಗ್ತಿದೆ, ಹಾಗೆ ಹೀಗೆ ಅಂತ ಈ ಆರೋಪಕ್ಕೆ ಜಾತಿಯನ್ನು ಎಳೆದು ತಂದಿದ್ದಾರೆ ಇಂದ್ರಜಿತ್. ಈ ಬಗ್ಗೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಭಾರಿ ಆಕ್ರೋಶಗಳು ವ್ಯಕ್ತವಾಗ್ತಿದೆ. ಹಾಗಾದ್ರೆ ಡಿ ಬಾಸ್ ಬಗ್ಗೆ ಮುಸ್ಲಿಂ ವ್ಯಕ್ತಿಯೊಬ್ಬರು ಏನಂದ್ರು ನೋಡ್ಕೊಂಡು ಬರೋಣ. ಇವತ್ತು ಒಬ್ಬ ದಲಿತನ ತಾಕತ್ತು ಇಡೀ ಇಂಡಿಯಾಗೆ ಗೊತ್ತು. ದರ್ಶನ್ ಅವ್ರ ವಿರುದ್ಧ ದೊಡ್ಡ ಷಡ್ಯಂತ್ರ ಯಾರೋ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ನಾನು ಮುಸ್ಲಿಂ ಕನ್ನಡಿಗ ಇಂದ್ರಜಿತ್ ಲಂಕೇಶ್ ಅವರೇ, ನೀವು ನಿಜವಾಗ್ಲೂ ಮನುಷ್ಯರ. ಮೊದಲ ಬಾರಿಗೆ ನಾನು ನಮ್ಮ ಆರಾಧ್ಯ ದೈವ ದರ್ಶನ್ ತೂಗುದಿ ಬಾಸ್ ಅವರಿಗೆ ಭೇಟಿ ಮಾಡಿದಾಗ ಅವರು ನನ್ನ ಹೆಸರು ಕೇಳಿದ್ರು. ಜಿಲಾನಿ ಕಾಜಿ ಅಂತ ಹೇಳಿದ್ದೆ. ಅವಾಗ ಅವರು ಹೋ ಹಮಾರೆ ಬಹಿ ನೆಕ್ಸ್ಟ್ ಟೈಮ್ ಬಿರಿಯಾನಿ ದೇನಾ, ಹೋ ನಮ್ಮ ಅಣ್ಣ ತಮ್ಮಂದಿರು ನೆಕ್ಸ್ಟ್ ಟೈಮ್ ಬರುವಾಗ ಬಿರಿಯಾನಿ ತರಬೇಕು ಅಂತ ಬಾಸ್ ನನಗೆ ಹೇಳಿದ್ರು. ಅವಾಗ ಆದ ಖುಷಿ ತುಂಬ. ರೀ ಸ್ವಾಮಿ, ನಮ್ಮ ಬಾಸ್ ಜೀವನದಲ್ಲಿ ಯಾರಿಗೂ ನೀನು ಯಾವ ಜಾತಿ ಅಂತ ಕೇಳಲ್ಲ. ಅವರಿಗೆ ನಾವೆಲ್ಲ ಪ್ರೀತಿ ಮಾಡೋದಕ್ಕೆ ಅಷ್ಟು ಸಾಕು ಅಲ್ವಾ? ದೇವರಂತಹ ನಮ್ಮ ಬಾಸ್ ಬಗ್ಗೆ ಮಾತಾಡೋಕ್ಕೆ ನಿಮಗೆ ಮನಸ್ಸಾದ್ರೂ ಹೇಗೆ ಬರುತ್ತೆ? ಕೆಲಸ ಇಲ್ವಾ? ಸುಮ್ಮನೆ ಮನೆಯಲ್ಲಿ ಕೂತ್ಕೊಳ್ಳಿ. ಅದು ಬಿಟ್ಟು ಜಾತಿ ಜಾತಿ ಅಂತ ಯಾಕ್ರಿ ಹೇಳ್ತೀರಾ? ದಲಿತರು ಎಲ್ಲರೂ ನಮ್ಮ ಕನ್ನಡಿಗರೇ, ಕರ್ನಾಟಕದಲ್ಲಿ ಇದ್ದೀರಾ, ಸಮಾನತೆಯಿಂದ ಜೀವನ ಮಾಡಿ. ಈ ತರಹ ಹೇಳಿಕೆ ಕೊಡಬೇಡಿ ಎಂದು ಜಿಲ್ಲು ಕಾಜಿ ಎನ್ನುವರು ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಬರೆದುಕೊಂಡು ಸ್ಟ್ಯಾಂಡ್ ವಿತ್ ಅವರ್ ಡಿ ಬಾಸ್ ಎಂದು ಹೇಳಿದ್ದಾರೆ. ಇನ್ನು ದಲಿತ ವ್ಯಕ್ತಿಯೊಬ್ಬರು ಕೂಡ ಡಿ ಬಾಸ್ ಪರ ಬ್ಯಾಟ್ ಬೀಸಿದ್ದಾರೆ. ನಾನೊಬ್ಬ ವಿಶೇಷ ಚೇತನ, ವಿಕಲಚೇತನಾಗಿದ್ದು ನನ್ನೊಂದು ತ್ರಿಚಕ್ರ ವಾಹನ ಇತ್ತು. ಸೊ ಅವ್ರನ್ನ ನೋಡಬೇಕು ಅಂತ ನಾನು ಆ ಜನರ ಮಧ್ಯದಲ್ಲಿ ಹೋಗ್ತಾ ಇರಬೇಕಾದ್ರೆ ಅವರು ಅದನ್ನು ಗುರುತಿಸಿ ಅವ್ರ ಕಾರು ಇಳಿದು ಬಂದು ನನ್ನ ಜೊತೆ ನಿಂತು, ಅದು ಅಲ್ಲದೆ ನನ್ನ ಹೆಗಲ ಮೇಲೆ ಕೈ ಹಾಕಿ ಅವರು ಫೋಟೋಗೆ ನಿಂತ್ಕೊಂಡ್ರು. ಆ ಫೋಟೋ ಇವತ್ತಿಗೂ ನನ್ನ ಹತ್ರ ಇದೆ. ಸೊ ಇಂಥ ವ್ಯಕ್ತಿ ಯಾವುದೇ ಕಾರಣಕ್ಕೂ ಯಾರಲ್ಲೂ ಕೂಡ ಜಾತಿ ಭೇದ ನೋಡೋದಿಲ್ಲ. ನಾನು ದಲಿತನೇ ಸ್ವಾಮಿ ಇಂದ್ರಜಿತ್ ಲಂಕೇಶ್ ಅವರೇ. ದರ್ಶನ್ ಅವರನ್ನು ನೋಡಲೇಬೇಕು ಅಂತ ರಾಮನಗರದಿಂದ ಮಂಡ್ಯಕ್ಕೆ ಹೋಗಿದ್ದೆ. ಕಿಕ್ಕಿರಿದು ತುಂಬಿದ ಸಾವಿರಾರು ಜನರ ಮಧ್ಯೆ ನನಗಾಗಿ ಕಾರು ಇಳಿದು ಬಂದು ನನ್ನ ಹೆಗಲ ಮೇಲೆ ಕೈ ಹಾಕಿ ಫೋಟೋಗೆ ನಿಂತರು ನಮ್ಮ ಡಿ ಬಾಸ್. ಅವರಿಗೆ ಕಾಣಿಸಿದ್ದು ನನ್ನ ಜಾತಿಯಲ್ಲ, ನಾನು ಅವರ ಮೇಲಿಟ್ಟ ಅಭಿಮಾನ ಮಾತ್ರ. ಐ ಸ್ಟ್ಯಾಂಡ್ ವಿತ್ ಡಿ ಬಾಸ್ ಎಂದು ಬರೆದುಕೊಂಡಿದ್ದಾರೆ. ಈ ಒಂದು ವಿಚಾರನ ಇವತ್ತು ನಾನು ಫೇಸ್ಬುಕ್ಕಲ್ಲಿ ಹಂಚ್ಕೊಂಡಾಗ, ಈಗ ನನ್ನ ಫೇಸ್ಬುಕ್ಕಲ್ಲಿ ಯಾವುದೇ ಒಂದು ಇದಕ್ಕೆ ನಾನು ಪೋಸ್ಟ್ಗೆ ಕಮೆಂಟ್ ಮಾಡಿದಿರೋ ಥರ ನಿರ್ಬಂಧ ಹೇರಿದ್ದಾರೆ. ಅದನ್ನು ನಾನು ಈಗಾಗಲೇ ಅದನ್ನು ಕೂಡ ನಾನು ಫೇಸ್ಬುಕ್ಕಲ್ಲಿ ಹಾಕಿದ್ದೀನಿ. ಇದನ್ನು ನೋಡ್ತಾ ಇದ್ದರೆ ದರ್ಶನ್ ಅವ್ರ ವಿರುದ್ಧ ದೊಡ್ಡ ಷಡ್ಯಂತ್ರ ಯಾರೋ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಹಾಗೆ ನಾನು ಈ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕದಂತೆ ನಿರ್ಬಂಧವನ್ನು ಹಾಕಲಾಗಿದೆ. ಇವೆಲ್ಲವನ್ನು ಗಮನಿಸುವಾಗ ಬಾಸ್ ವಿರುದ್ಧ ದೊಡ್ಡ ಷಡ್ಯಂತರವೇ ನಡೀತಿದೆ ಎಂದನಿಸುತ್ತೆ. ಹೀಗಂತ ಡಿ ಬಾಸ್ ಅಭಿಮಾನಿಯೊಬ್ಬರು ತನ್ನ ಅನುಭವ ಹಾಗೆ ಅಭಿಮಾನವನ್ನು ವ್ಯಕ್ತಪಡಿಸಿದ್ರು. ಇವತ್ತು ಒಬ್ಬ ದಲಿತನ ತಾಕತ್ತು ಇಡೀ ಇಂಡಿಯಾಗೆ ಗೊತ್ತು. ದರ್ಶನ್ ಅವ್ರ ವಿರುದ್ಧ ದೊಡ್ಡ ಷಡ್ಯಂತ್ರ ಯಾರೋ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.